ಇವತ್ತಿನ ವಿಡಿಯೋ ನನ್ನ ಲೈಫಲ್ಲಾದ ಕೊರಗಜ್ಜನಿಂದಾದ ಚಮತ್ಕಾರ. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಸಹ? ಇನ್ಶೆಲ್ಲರೂ ಮಾತೆಲ್ಲ. ಇವತ್ತು ನಾನು ಬ್ಲಾಗ್ ಮಾಡ್ತಾ ಇಲ್ಲ, ನನ್ನದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸ್ಮಿತಾ ಶೆಟ್ಟಿ ಅಂತ. ನಾನು ಈ ಬ್ಲಾಗ್ ಎಲ್ಲ ಉಡುಪಿ ಸೈಡಿಂದ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲನ್ನು ನೋಡ್ತಾ ಇದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದರೆ, ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಅಜ್ಜನ ಪವಾಡ, ಅಂದರೆ ನಮ್ಮ ಕೊರಗಜ್ಜನ ಪವಾಡ. ಎಲ್ಲರಿಗೂ ಗೊತ್ತಿದೆ. ಈ ತುಳುನಾಡು ಸೈಡಿಗೆ ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಈ ಅಜ್ಜನ ಪವಾಡ ಮಹಿಮೆ ಎಲ್ಲರಿಗೂ ಸಹ ಗೊತ್ತಿದೆ. ಹಾಗೆ ನಂದು ಲೈಫಲ್ಲಿ ಸಹ ಹೇಗೆ ನಾನು ಬಿಲೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಎಷ್ಟು ವರ್ಷದಿಂದ ನಾನು ಬಿಲೀವ್ ಮಾಡ್ತಾಯಿದ್ದೀನಿ, ಆಮೇಲೆ ಏನಾದರೂ ಚಮತ್ಕಾರ ಹಾಗೆ ಅವರದ್ದು ಮಿರಾಕಲ್ ನನಗೆ ಲೈಫಲ್ಲಿ ಏನಾಗಿದೆ ಎಲ್ಲದ್ರ ಬಗ್ಗೆ ಸಹ ನಾನು ಡೀಟೇಲಾಗಿ ಕೊಡ್ತೀನಿ. ಆ್ಯಕ್ಚುಲಿ ನನ್ನ ಊರು ಸುಳ್ಯ ಕಾವು ಅಂತ ಒಂದು ಸ್ಮಾಲ್ ವಿಲೇಜ್, ಅಲ್ಲಿಂದ ಬಿಲಾಂಗ್ ಆಗ್ತೀನಿ ನಾನು. ಹಾಗೆ ಅಲ್ಲೆಲ್ಲ ಜಾಸ್ತಿ ಎಲ್ಲರೂ ಸಹ ನಂಬ್ತಾರೆ ಕೊರಗಜ್ಜನ ಬಗ್ಗೆ. ಆದರೆ ನನಗೆ ಅಷ್ಟು ಬಿಲೀವ್ ಬಂದಿರಲಿಲ್ಲ, ಯಾಕಂದರೆ ನಾನಷ್ಟೇನು ಬಿಲೀವ್ ಮಾಡ್ತಾ ಇರಲಿಲ್ಲ ಕೊರಗಜ್ಜನ ಬಗ್ಗೆ. ಅಂದರೆ ಸಣ್ಣ ಏಜ್ ಸಹ ಇದ್ದಿತ್ತು ಆವಾಗ, ನನಗೇನು ಅಂಥ ಕಷ್ಟ ಏನೂ ಬಂದು ಇರಲಿಲ್ಲ. ಆಮೇಲೆ ಒಂಥರ ಚೈಲ್ಡ್ಹುಡ್ ಅಲ್ಲ, ಹಾಗಾಗಿ ನಮ್ಮ ಪೇರೆಂಟ್ಸು ಸಹ ಅಷ್ಟೇನು ಬಿಲೀವ್ ಮಾಡ್ತಾ ಇರಲಿಲ್ಲ. ಎಲ್ಲರೂ ಬ್ಯುಸಿಯಾಗಿದ್ದಿದ್ವಿ. ಹಾಗೆ ಆರಾಮ್ಸಲ್ಲಿ ಲೈಫ್ ಹೋಗ್ತಾ ಇದ್ದಿತ್ತು. ಒಂದು ಸರ್ತಿ ಏನಾಯಿತು ಅಂತ ಹೇಳಿದರೆ, ಹೀಗೆ ನಂದೊಂದು ಇಯರಿಂಗ್ಸು ಕಳೆದೋಗಿದ್ದಿತ್ತು. ಎಲ್ಲ ಮನೆ ಹುಡುಕಿದ್ರು, ಎಲ್ಲಿ ಹುಡುಕಿದ್ರು ಸಹ ಕಿವಿಯದ್ದು ಮಾತ್ರ ಸಿಕ್ಕಲೇ ಇಲ್ಲ. ಆವಾಗ ಹೀಗೆ ಎಲ್ಲ ಸೈಡ್ ಹುಡುಕಿದ್ರು ಸಿಕ್ಕಲಿಲ್ಲ. ಆಮೇಲೆ ಬೇಜಾರಲ್ಲಿ ಇದ್ದಿದ್ದೆ, ಅದು ನನ್ನ ಫೇವ್ರೇಟ್ ಆಗಿದ್ದಿತ್ತು. ಹಾಗೆ ಎಲ್ಲೋಯ್ತು, ಏನು ಮಾಡೋದು, ಎಲ್ಲಿ ಕೇಳೋದು, ಕಳೆದೋದು ಹೋಯಿತು, ಇನ್ನೆಲ್ಲಿ ಸಿಗ್ತದೆ ಅಂತ ನಾನು ಸಹ ಇದ್ದಿದ್ದೆ. ಹೀಗೆ ನಾನು ಊರಿಗೆ ಹೋಗಿದ್ದೆ, ಅಂದರೆ ಉಡುಪಿಯಿಂದ ನಮ್ಮದು ಪುತ್ತೂರು ಹೋದಾಗ ನಮ್ಮದು ಮಾಮಿಯೊಬ್ಬರು ಹೇಳಿದರು, ನಂದು ಮೂಗುತ್ತಿ ಕಳೆದೋಗಿದ್ದಿತ್ತು, ಎಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ. ಆಮೇಲೆ ನಾನು ಕೊರಗಜ್ಜನನ್ನು ನೆನೆಸ್ಕೊಂಡ ತಕ್ಷಣ ನಂಗೆ ಸಿಕ್ತು ಅಂತ ಹೇಳಿದೆ. ನಂಗೆ ಆಶ್ಚರ್ಯ ಆಯಿತು, ಇದು ಹೇಗೆ ಸಿಕ್ತಪ್ಪ ನಿಮಗೆ ಅಂತ ಹೇಳಿದೆ ನಾನು. ಅವಾಗ ಅವ್ರು ಹೇಳಿದರು, ಕೊರಗಜ್ಜನನ್ನು ನೆನೆಸಿ ನಾನೊಂದು ಎಲೆ ಅಡಿಕೆ ಕೊಡ್ತೇನೆ ಅಂತ ನೆನೆಸ್ಕೊಂಡೆ ಮನಸ್ಸಲ್ಲೇ. ಆಮೇಲೆ ನನ್ನ ಕೆಲಸಕ್ಕೆ ನಾನು ಹೀಗೆ ತೋಟಕ್ಕೆ ನೀರು ಬಿಡ್ತಾ ಇದ್ದಿದ್ದೆ ತೆಂಗಿನ ಮರಕ್ಕೆ. ಆವಾಗ ಹೀಗೆ ನೋಡ್ತೀನಿ, ತೆಂಗಿನ ಮರದಲ್ಲಿ ಬುಡದಲ್ಲಿ ಒಂದು ಶೈನ್ ಆಗ್ತಾ ಇದ್ದಿತ್ತು. ಏನಪ್ಪ ಇದು ಅಂತ ನಾನು ಹೀಗೆ ತೆಗೆದು ನೋಡುವಾಗ ಅದು ಮೂಗುತಿಯಾಗಿದ್ದಿತ್ತು ಅಂದರು. ನಂಗೆ ಶಾಕ್ ಆಯಿತು, ಇದು ಇಂತಪ್ಪ ಎಷ್ಟು ಪವರ್ಫುಲ್ ಗಾಡ, ಯಾರಿದು ಅಂತ. ಆಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು, ಕೇಳುವ ಎಲ್ಲರ ಹತ್ರ ಸಹ, ಏನಿದು, ಯಾವ ದೇವರು ಅಂತ ಹೇಳಿ ಮೂಲೆಯಲ್ಲಿ ಎಲ್ಲ ನನ್ನ ಕಸಿನ್ ಹತ್ರ ಕೇಳಲಿಕ್ಕೆ ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡಿದೆ ನಾನು. ಆವಾಗ ನನ್ನ ಕಸಿನ್ ಅಂದ, ಅದು ತುಂಬ ಪವರ್ಫುಲ್ ಗಾಡು, ಏನು ಬೇಕಿದ್ರು ಕಳೆದೋದ್ರೆ ನೀವು ಕಳೆದೋದ ತಕ್ಷಣ ಆ ದೇವರನ್ನು ನೆನೆಸ್ಕೊಂಡ್ರೆ ಸಾಕು, ಯಾವ ಪ್ಲೇಸಲ್ಲಿದ್ದು ಎಲ್ಲೇ ನೆನೆಸ್ಕೊಳ್ಳಿ, ಮನೇಲೆ ಜಸ್ಟ್ ಒಂದು ಹೆಸರು ಹೇಳ್ಕೊಂಡು ಹುಡುಕ್ಲಿಕ್ಕೆ ಶುರು ಮಾಡಿದರೆ ಸಾಕು, ಅದು ಒಂದು ಮಾಯ ಥರ ನಿಮಗೆ ಸಿಗ್ತದೆ ಅಂತ. ಹೌದಾ, ಇಷ್ಟು ಪವರ್ಫುಲ್ಲಾ ಅಂತೇಳಿ ನಾನು ನೆನೆಸ್ಕೊಂಡಿದ್ದೆ. ಓಕೆ, ಇದ್ರ ಮೂಲ ಎಲ್ಲಿ ಅಂತ ಅವನ ಹತ್ರ ಕೇಳಿದಾಗ ಅವನು ಹೇಳ್ದ, ಕುತ್ತಾರು ಕೊರಗಜ್ಜ ಮೂಲ ಕ್ಷೇತ್ರ, ಅಲ್ಲಿಗೆಲ್ಲ ತುಂಬ ಬಿಲಿವರ್ಸ್ ಬರ್ತಾರೆ, ಹಾಗೆ ಅಲ್ಲಿ ತುಂಬ ಕಾರ್ಮಿಕ ಸಹ ಇದೆ ಅಂದ. ಹಾಗೆ ಕುತ್ತಾರಿಗೆ ಹೋಗ್ಬೇಕಂತೂ ತುಂಬ ಮನಸ್ಸು ಆವತ್ತಿಂದನೇ ಇದ್ದಿತ್ತು. ಒಂದು 4-5 ವರ್ಷದ ಹಿಂದೆನೇ ತುಂಬ ಆಸೆ ಇದ್ದಿತ್ತು, ಹೋಗ್ಬೇಕಂತ. ಹೋಗಿರ್ಲಿಕ್ಕಾಗಿರಲಿಲ್ಲ. ಆಮೇಲೆ ಏನು ದೇವರದೇ ಏನು, ಮೊನ್ನೆ ಅಂದರೆ ರೀಸೆಂಟ್ 1 ಮಂತು ಆಗಿಲ್ಲ, 1 ಮಂತ್ ಆಲ್ಮೋಸ್ಟ್ ಆಚೀಚೆ ಬ್ಯಾಕ್ ನಾವೆಲ್ಲ ಫ್ಯಾಮಿಲಿ ಸಮೇತ ಕುತ್ತಾರಿಗೆ ಹೋಗೋ ಭಾಗ್ಯವು ನನಗೆ ಸಿಕ್ತು. ತುಂಬ ಮಿರಾಕಲ್ ಆಗಿತ್ತು, ಯಾಕಂದರೆ ಅಲ್ಲಿ ಲೇಡೀಸಿಗೆಲ್ಲ 6:30 ಅಂದರೆ ಮಾರ್ನಿಂಗ್ 6:30 ನಂತರ ಬಿಡೋದಿಲ್ಲ, ಆಮೇಲೆ ಈವ್ನಿಂಗ್ 6:30 ನಂತರನೂ ಬಿಡೋದಿಲ್ಲ ಅಲ್ಲಿ. ಹಾಗೆ ಹೋಗೋದಿದ್ದರೆ ಮಿಡ್ಲಿದ್ದು ಗ್ಯಾಪಲ್ಲಿ ಹೋಗಬೇಕು, ಅಂದರೆ 6:30 ಮುಂಚೆ, 6:30 ಆದಮೇಲೆ ಹಾಗೆ ಹೋಗಬೇಕು. ಜೆಂಟ್ಸ್ ಎಲ್ಲ ಎನಿ ಟೈಮ್ ಹೋಗ್ಬೋದು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಅಲೌಡ್ ಇಲ್ಲ. ಆಮೇಲೆ ಹೀಗೆ ನಾವು ದೇವಸ್ಥಾನದ ರೋಡಲ್ಲೇ ಒಂದು ರೋಡ್ ಇದೆ,
ಅಲ್ಲಿ ಸಹ ಹಾಗೆ ಆ ದೇವಸ್ಥಾನ ಪಾಸ್ ಆಗೋ ತನಕ ಹೆಡ್ಲೈಟ್ ಯಾವುದು ಹಾಕುವಾಗಿರೋದಿಲ್ಲ. ಅಂದರೆ ರಾತ್ರಿ ನೀವೆಲ್ಲರೂ ಹೋಗಬೇಕಿದ್ರು ಆ ಪ್ಲೇಸು ಇಲ್ಲಿ ನೀವು ಲೈಟ್ ಎಲ್ಲ ಆನ್ ಮಾಡುವಾಗಿಲ್ಲ, ಅಲ್ಲಿ ಆಫ್ ಮಾಡಿಯೇ ಹೋಗಬೇಕು, ಅಷ್ಟು ಕಾರ್ಣಿಕ ಇದೆ. ನೀವೆಲ್ಲಾದರೂ ಹಾಕ್ಕೊಂಡು ಹೋದ್ರಿ ಅಂದರೆ ಆಟೋಮೆಟಿಕ್ ನಿಮ್ಮದು ಹೆಡ್ಲೈಟ್ ಆಫ್ ಆಗ್ತದೆ, ಇಲ್ಲ ಹಾಳಾಗ್ತದೆ, ಇಲ್ಲಾಂದರೆ ಬ್ಲಾಸ್ಟ್ ಆಗೋದು ಹಾಗೆ ಆಗ್ತದೆ. ಅಷ್ಟು ಕಾರ್ಣಿಕ ಇದೆ. ಅಜ್ಜನಿಗೆ ತುಂಬ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಯಾರು ಸಹ ಟೆಸ್ಟ್ ಮಾಡಲಿಕ್ಕಂತೂ ಹೋಗೋದಿಲ್ಲ, ಯಾಕಂದರೆ ಎಲ್ಲರಿಗೂ ಅದರ ಪವಾಡ ಗೊತ್ತಿರುತ್ತೆ ಅಂತ. ಹಾಗೆ ಇಲ್ಲಿದ್ದು ಮಿರಾಕಲ್ ನನ್ನ ಲೈಫಲ್ಲಿ ಏನಾಯಿತು ಅಂತ ಹೇಳಿದರೆ, ಒಂದು ಸರ್ತಿ ನನ್ನ ಮಗ ಸಣ್ಣವನು, ಅಂದರೆ 4 months ಬೇಬಿ ಇದ್ದಿದ್ದ ಅಷ್ಟೇ, 4 ತಿಂಗಳು ಮಗು. ಅವನು ಆವಾಗ ನಾನೊಂದು ಚಿನ್ನದ ಬಳೆ ಹಾಕಿದ್ದೆ ಅವನಿಗೆ. ಫಸ್ಟ್ ಫಂಕ್ಷನ್ಸ್ ಹೋಗೋದು ಅಮ್ಮ, ಹಾಗೆ ತುಂಬ ರೆಡಿ ಮಾಡಿದ್ದೆ ಅವನು. ಫಸ್ಟ್ ಫಂಕ್ಷನ್ ಅಲ್ಲ, ಎಲ್ಲರೂ ಸಹ ಮಗುವನ್ನು ನೋಡ್ತಾರೆ ಅಂಥೇಳಿ ಚಿನ್ನ ಎಲ್ಲ ಹಾಕಿದ್ದೆ ಅವನಿಗೆ, ಬಳೆ ಹಾಕಿದ್ದೆ 2 ಕೈಗೂ ಸಹ. ಅದು ಮಗುವಿನ ಕೈ ಸಣ್ಣದಿತ್ತು, ಬಳೆ ಸ್ವಲ್ಪ ದೊಡ್ಡದಿತ್ತು. ನಾವು ಅಷ್ಟೇನು ಬಿದ್ದೋಗ್ಬೋದು ಹಾಗೆ ಅಂತ ಎನಿಸಿರಲಿಲ್ಲ. ಅದು ಫಂಕ್ಷನ್ ಎಲ್ಲ ಮುಗಿದು ಕಾರಲ್ಲಿ ಕುತ್ಕೊಳ್ಳುವಾಗ ಅವನ ಕೈಯಲ್ಲಿ ಬಳೆ ಕಾಣಿಸ್ತಾ ಇರಲಿಲ್ಲ. ನನ್ನ ಟೆನ್ಷನ್, ಬಳೆ ಇಲ್ಲ, ಕಾರಲ್ಲೆಲ್ಲ ಬಿದ್ದಿರ್ಬೋದೇನೋ ಅಂಥೇಳಿ ನಾನು ಸಾರಿ ಸಹ ಹಾಕಿದ್ದೆ, ಎಲ್ಲ ಮಗು ಹಿಡ್ಕೊಂಡು ಸಾರಿಯಲ್ಲೆಲ್ಲ ಬಿದ್ದಿದ್ದೆ ಅಂತ ನಾನು ಸ್ವಲ್ಪ ಬಿದ್ದಿದ್ದೆ, ಸಾರಿ ಅದು ಇದು ಅಂತ. ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ನನಗೂ ಸ್ವಲ್ಪ ಬೇಜಾರಾಯಿತು. ಫಸ್ಟ್ ಫಂಕ್ಷನ್ ಎಲ್ಲ ಮಗುವುದು, ಅಯ್ಯೋ ಮೆಮೊರಿ ಆಗಿರ್ಬೇಕಂತಿದ್ದು, ತುಂಬ ಸ್ಯಾಡ್ ಆಗಿದೆ, ಏನು ಮಾಡಲಿ ಹೇಳಿ ನಾನು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಹಟ್ಟನೆ ನೆನ್ಕೊಂಡಿದ್ದೆ ಕೊರಗಜ್ಜ. 1 ನಿಮಿಷ ಕಣ್ಣು ಮುಚ್ಚಿ ಕೊರಗಜ್ಜನ ನೆನೆಸ್ಕೊಂಡೆ. ಮಗುವಿದು ಬಳೆ ಸಿಕ್ಕಲಿ ದೇವ್ರೆ, ನಿಮಗೊಂದು ಬಚ್ಚಿರ ಅಡಿಕೆ ಇಡ್ತೀನಿ, ನಾನು ಎಲೆ ಅಡಿಕೆ ಇಡ್ತೀನಿ ಅಂತೇಳಿ ಮನಸ್ಸಲ್ಲಿ ನೆನೆಸಿದ್ದಷ್ಟೇ. ಆ್ಯಕ್ಚುಲಿ ಅದು ಫಂಕ್ಷನು ಎಂಗೇಜ್ಮೆಂಟ ಮದುವೆನೋ ಏನೋ ಆಗಿದ್ದಿತ್ತು. ಸಿಕ್ಕುವ ಚಾನ್ಸೇ ಇರಲಿಲ್ಲ, ಅಷ್ಟು ರಶ್ಶು. ಮತ್ತು ಫಂಕ್ಷನಲ್ಲೆಲ್ಲ ಹೋದೋದನ್ನೆಲ್ಲ ಎಲ್ಲಿಂದ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಹೋಯ್ತು ಅಂತ ಇಸ್ಕೊಂಡು, ಆದರೂ ಇವರು ಹೇಳಿದರು ಬೇಡ, ಅದು ಸಿಕ್ಕೋ ಚಾನ್ಸೇ ಇಲ್ಲ. ಸೊ ನಾವು ಕಾರ್ ಬಿಟ್ಟು ಸ್ವಲ್ಪ ದೂರ ಸಹ ಬಂದಿದ್ವಿ, ಆಮೇಲೆ ನೆನಪಾಗಿದ್ದು. ನಾನು ಹೇಳಿದೆ ಇಲ್ಲ, ಒಂದು ಸತಿ ನಾನು ಹೋಗಿ ಬರ್ತೀನಿ ಹಾಲಿಗೆ, ಸಿಕ್ಕಿದ್ರು ಸಿಕ್ಬೋದು, ಒಂಥರ ಬಿಲಿವಿದ್ದಿತ್ತು, ಸಿಕ್ಕಿದ್ರೆ ಸಿಗ್ತದೆ ಅಂತ. ಇವರು ಬರಲೂ ಇಲ್ಲ, ಅಲ್ಲೇ ಕುತ್ಕೊಂಡ್ರು ಕಾರಲ್ಲೇ. ನಾನು ಒಬ್ಬಳೇ ಹೋಗಿ ಅಲ್ಲಿ ಫಂಕ್ಷನಲ್ಲೆಲ್ಲ ಹೇಳಲಿಕ್ಕಾಗೋದಿಲ್ಲ ಅಲ್ಲ, ಇದು ಅಂದರೆ ಫಂಕ್ಷನಲ್ಲೆಲ್ಲ ಹೇಳಲಿಕ್ಕೂ ಆಗೋದಿಲ್ಲ ಅಲ್ಲ, ಎಲ್ಲ ಹತ್ರ ಸಹ ಮಗುವಿದು ಬಳೆ ಕಳೆದೋಗಿದೆ. ಸುಮ್ಮನೆ ಅವರು ಸಹ ಪ್ಯಾನಿಕ್ ಆಗಿ ಬಿಡ್ತಾರೆ ಅಂಥೇಳಿ ನಾನು ಸುಮ್ಮನೆ ಇದ್ದಿದ್ದೆ, ಸೈಲೆಂಟಾಗಿ ಆಚೆ ಈಚೆ ಎಲ್ಲ ಹುಡುಕ್ತಾ ಇದ್ದಿದ್ದೆ, ಎಲ್ಲಾದರೂ ಇರ್ಬೋದೇನೋ ಅಂತ. ಆಮೇಲೆ ಹೀಗೆ ಅಲ್ಲೆಲ್ಲ ಸ್ಟೇಜಲ್ಲಿ ಇದ್ದದ್ದು ಫಂಕ್ಷನ್ ಸಹ ಮುಗಿತಾ ಬಂತು, ಅಂದರೆ ಹುಡುಗ ಹುಡುಗಿದೆಲ್ಲ ಫಂಕ್ಷನ್ ಸಹ. ನಾನು ಸ್ಟೇಜ್ ಮೇಲೆ ಒಂದು ನೋಡಿ ಬರ್ತೇನೆ, ಸಿಕ್ಕಿದ್ರು ಸಿಕ್ಬೋದೇನೋ, ಮೇ ಬಿ ಚಾನ್ಸೇ ಇಲ್ಲ, ಆದರೂ ಒಂದು ಹೋಪ್ಸ್ ಅಂತ ಇರ್ತದಲ್ಲ. ಸ್ಟೇಜ್ ಮೇಲೆಲ್ಲ ಹೀಗೆ ಹೋಗಿ ನೋಡ್ತೇನೆ, ಅಲ್ಲಿ ಬಳೆ ಇದ್ದಿತ್ತು. ಎಲ್ಲಿ ಹೂವಿದ್ದು, ಚೆಂಡು ಹೂವು ಹೇಳ್ತಾರಲ್ಲ, ಮಾರಿಗೋಲ್ಡ್, ಅದು ಹೂವಿದೆ ಅಲ್ಲ, ಅದು ಹೂವಿದು ಅಡಿಯಲ್ಲಿ ಬಳೆ ಇದ್ದಿತ್ತು ಮಗುವಿದು. ನನಗೆ ಆಶ್ಚರ್ಯ ಆಯಿತು, ಯಾಕೆಂದರೆ ಹೂವಿದ ಕಲರು ಚಿನ್ನದ ಕಲರು ಎರಡು ಸೇಮ್, ಚಾನ್ಸೇ ಇಲ್ಲ ಅದು ಕಾಣಿಸ್ಲಿಕ್ಕೆ. ನನಗೆ ಕಾಣಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಹೇಗೆ ಸಿಕ್ತು ಅಂತ ಇವಾಗಲೂ ಸಹ ಕ್ವಶನೇ ಆಗಿದೆ, ಅದು ಸಾಧ್ಯನ, ಹೇಗೆ ಸಿಕ್ತು ಅಂತ. ಯಾರ ಹತ್ರ ಆದರೂ ಹೇಳಿದರೆ ಬಿಲೀವ್ ಮಾಡ್ತಾರಂತ. ಯಾಕಂದರೆ ಅಲ್ಲಿ ಬಳೆ ಸಿಕ್ತು ನನಗೆ, ಅದೇ ಒಂದು ಮಿರಾಕಲ್, ಅದೇ ಕೊರಗಜ್ಜನ ಮಹಿಮೆ. ಅದು ಸಾಧ್ಯನೇ ಇಲ್ಲದನ್ನು ಹೇಗೋ ಒಂದು ಮಿರಾಕಲ್ ಸಿಗ್ತದೆ. ಹಾಗೆ ನನ್ನ ಮಗುವಿದು ಸ್ಯಾಡ್ ಡೇ ಅಂತ ಆಗಬೇಕಿದ್ದದನ್ನು ತುಂಬ ಮೆಮೊರೇಬಲ್ ಡೇ ಮಾಡಿಕೊಟ್ಟಿದ್ದು ನಮ್ಮ ಅಜ್ಜನೇ. ಆಮೇಲೆ ಇನ್ನೊಂದು ಮಿರಾಕಲ್ ಅಂತ ಹೇಳಿದರೆ, ನನ್ನ ತಂಗಿದು ಕರಿಮಣಿ ಅಂತಾರಲ್ಲ, ಅವಳು ಆಫೀಸಿಗೆ ಹೋಗಿದ್ದು, ಆಫೀಸಿಂದ ಮನೆಗೆ ಬರುವಾಗ ಅದು ಕರಿಮಣಿ ಅರ್ಧ ಕಟ್ಟಾಗಿದ್ದಿತ್ತು. ಅವಳದು ಅರ್ಧ ಪೀಸು ಇರಲಿಲ್ಲ, ಅರ್ಧ ಪೀಸು ಅವಳು ಸಾರಿಯಲ್ಲಿ ಸಿಕ್ಕಾಕೊಂಡಿದ್ದಿತ್ತು. ಇಡೀ ಮನೆ ಹುಡುಕಿದ್ರು ಸಿಕ್ಕಲೇ ಇಲ್ಲ, ಅವಳಿಗೂ ಸಹ ಎಲ್ಲಿ ಹುಡುಕಿದ್ರು ಸಿಕ್ಕಲಿಲ್ಲ. ಆಮೇಲೆ ಅವಳು ಸಹ ಅಷ್ಟೇ ಕೊರಗಜ್ಜನ ಒಮ್ಮೆ ನೆನೆಸ್ಕೊಂಡ್ಳು, ಎಲ್ಲಾದರೂ ಇದ್ದರೆ ಸಿಕ್ಕಲಿ ದೇವ್ರೆ ಅಂತ. ಆಮೇಲೆ ಹೀಗೆ ನೆಕ್ಸ್ಟ್ ಏನೋ ಸಾರಿ ಹೀಗೆ ಕ್ಲೀನ್ ಮಾಡುವಾಗ ಅದು ಸಹ ಹಾಗೆ ಯಾವುದೋ ಒಂದು ಸಾರಿ ಇದರಲ್ಲಿ ಹುಕ್ಕಲ್ಲಿ ಸಿಕ್ಕಾಕೊಂಡಿತ್ತಂತೆ. ಹಾಗೆ ಅದು ಸಿಕ್ತು. ಆಮೇಲೆ ಸುಮಾರಿದೆ ನಮ್ಮದು ಬಳೆ ಅಲ್ಲ, ನನ್ನದು ರಿಂಗು ಒಂದೇನೋ ಮಿಸ್ ಆಗಿದ್ದಿತ್ತು, ಎಲ್ಲೋಯ್ತು ಅಂತ ಸಿಕ್ಕಲಿಲ್ಲ. ಆವಾಗಲೂ ಸಹ ನೆನೆಸ್ಕೊಂಡಿದ್ದು ಕೊರಗಜ್ಜನನ್ನೇ, ಬ್ಯಾಗಲ್ಲೇ ಸಿಕ್ತು. ಆಮೇಲೆ ಹಾಗೆ ಸುಮಾರು ಏನು ಕಳೆದೋದ್ರೂ ಸಹ ಮೊದಲು ನೆನಪು ಬರುವುದೇ ಕೊರಗಜ್ಜ. ಏನೇ ಕಷ್ಟ ಬರಲಿ, ಏನೇ ಸುಖ ಇರಲಿ,
ಏನೇ ಇದಾಗಿದ್ರು ಸಹ ಪಟ್ಟ ಅಂತ ನೆನಪಿಗೆ ಬರೋದೇ ನಮ್ಮ ಅಜ್ಜ ಕೊರಗಜ್ಜ. ಹೀಗೆ ಎಲ್ಲರ ಲೈಫಲ್ಲೂ ಒಂದೊಂದು ಮಿರಾಕಲ್ ಆಗೇ ಇರುತ್ತೆ. ನಂಗೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಸಹ ಹೇಳಿ ನಿಮ್ಮ ಲೈಫಲ್ಲಿ ಏನಾಗಿದೆ ಅಂಥೇಳಿ, ಕೊರಗಜ್ಜನಿಂದ ಏನು ನಿಮಗೆಲ್ಲ ಮಿರಾಕಲ್ ಆಗಿದೆ, ಹೇಗೆ ಸಿಕ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಸಹ ಹೇಳಿ. ಥ್ಯಾಂಕ್ ಯು. ಇದೇ ನಂದು ಒಂದು ಸಣ್ಣ ವಿಡಿಯೋ ಕೊರಗಜ್ಜನ ಮಹಿಮೆ ಅಂತ. ಯಾರಿಗಾದರೂ ಏನಾದರೂ ಕಳೆದೋಗಿದ್ದರೆ ನಿಂತ ಪ್ಲೇಸಲ್ಲೇ ನೆನೆಸ್ಕೊಳ್ಳಿ ಕೊರಗಜ್ಜನನ್ನು.